ಆತ್ಮಶಕ್ತಿ ವಿದ್ಯೋದ್ದೇಶ ಸಹಕಾರಿ ಸಂಘ ನಿಮಿತ್ತ ಪಡೀಲ್ ಮಂಗಳೂರು ಇದರ ಕೆಸಿ ರೋಡ್ ಶಾಖೆಯ ತೃತೀಯ ವಾರ್ಷಿಕೋತ್ಸವದ ಪ್ರಯುಕ್ತ ಕೆಎಂಸಿ ಆಸ್ಪತ್ರೆ ಅತ್ತಾವರ ಮತ್ತು ಮಣಿಪಾಲ ಡೆಂಟಲ್ ಕಾಲೇಜ್ ಆಫ್ ಡೆಂಟಲ್ ಮಂಗಳೂರು ಇವರ ನುರಿತ ತಜ್ಞ ವೈದ್ಯರ ತಂಡದಿಂದ ಉಚಿತ ವೈದ್ಯಕೀಯ ನೇತ್ರ ತಪಾಸಣಾ ಮತ್ತು ದಂತ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಿದ್ದೆವು. ನಮ್ಮ ಈ ಕಾರ್ಯಕ್ರಮದಲ್ಲಿ ಆತ್ಮಶಕ್ತಿ ವಿದ್ಯೋದ್ದೇಶ ಸಹಕಾರಿ ಸಂಘದ ಉಪಾಧ್ಯಕ್ಷರಾದಂತಹ ಹೇಮರಾಜ್ ಪಿ ಹಾಗೂ ನಿರ್ದೇಶಕರಾದಂತಹ ಆನಂದ್ ಎಸ್ ಕಂದಾನ ಹಾಗೂ ನಿರ್ದೇಶಕರಾದಂತಹ ಗೋಪಾಲ್ ಎಂ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೌಮ್ಯ ವಿಜಯ್ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದಂತಹ ಶ್ರೀಕೃಷ್ಣ ಮಂದಿರ ಕೃಷ್ಣನಗರ ತಲಪಾಡಿ ಇದರ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಹಾಗೂ ಶ್ರೀಲಕ್ಷ್ಮೀ ಸಾಲಿಯಾನ ಪನೀರ್ ಬಾಲಿಕೆ ಇದರ ಮಾಲಕರಾದಂತಹ ಸತೀಶ್ ಶೆಟ್ಟಿ ಹಾಗೂ ವರ್ಲ್ಡ್ ಚಾರಿಟೇಬಲ್ ಟ್ರಸ್ಟ್ ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹಾಗೂ ಕಟ್ಟಡದ ಮಾಲಕರಾದಂತಹ ಅಬ್ಬಾಸ್ ಹೆಚ್ಚಿನ್ ಹಾಗೂ ನಮ್ಮ ಸಂಘದ ಹಿರಿಯ ಸದಸ್ಯರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅತಿಥಿ ಗಣ್ಯರನ್ನ ವೇದಿಕೆಗೆ ಕರೆತರಬೇಕಾಗಿ ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ಹೇಮರಾಜ್ ಪಿ ಇವರನ್ನು ಕೇಳ್ಕೊಳ್ತಾ ಇದ್ದಾನೆ. ಈ ಉದ್ದೇಶ ಸಹಕಾರಿ ಸಂಘವು ಕಳೆದ 14 ವರ್ಷಗಳಿಂದ ಸುಮಾರು 100ಕ್ಕೂ ಮಿಕ್ಕಿ ಆರೋಗ್ಯ ಶಿಬಿರಗಳನ್ನು ಆಯೋಜಿಸ್ತಾ ಬಂದಿರುತ್ತದೆ. ಅದರಂತೆ ಈ ದಿನ ಕೇಸರೋಡು ವಿಭಾಗದ ಜನಸಾಮಾನ್ಯರಿಗೆ ಪ್ರಾರ್ಥನೆಯೊಂದಿಗೆ ಆರಂಭಿಸಲಿದ್ದೇವೆ. ಪ್ರಾರ್ಥನೆಯನ್ನು ನೆರವೇರಿಸಬೇಕಾಗಿ ಸಂಘದ ಸಿಬ್ಬಂದಿಯಾದಂತಹ ಕುಮಾರಿ ನಿಶ್ಮಿತಾ ಇವರನ್ನು ಕೇಳ್ಕೊಳ್ತಾ ಇದ್ದೀನಿ. ಗಜಮುಖ ಸಲಹಿನ್ನು ಗಜಮುಖ ಸಲಹಿನ್ನು ಗಜಮುಖ ಸಲಹಿನ್ನು ಶಿವಗಿರಿ ಶಿಖರಾಗ್ರಿ ಗಿರಿ ಪದ್ಮಾಸನಸ್ಥಂ ವರದಮದಯ ಹಸ್ತಂ ಪಾಪವಿಧ್ವಂಸಪಾದಂ ಸುಗಮನಿಕರ ಸೇವಿಂ ಚಾರುಕಾರಣ್ಯಲೇಖಂ ಕಲಿಕಲುಷವಿನಾಶಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ. ಶ್ರೀಮತಿ ಸೌಮ್ಯಲತಾರಿಯರು ದೇಶ ಸಹಕಾರಿ ಸಂಘ ಕೆಸಿ ರೋಡ್ ಇದರ ತೃತೀಯ ವಾರ್ಷಿಕೋತ್ಸವದ ಪ್ರಯುಕ್ತ ಎನ್ಜಿ ವರ್ಲ್ಡ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು, ಶ್ರೀ ಕೃಷ್ಣ ಭಜನಾ ಮಂದಿರ ರಿಜಿಸ್ಟರ್ ಕೆಸಿ ರೋಡ್, ಶ್ರೀ ಲಕ್ಷ್ಮೀ ಸಾಮಿಯಾನ ಇವರ ಜಂಟಿ ಸಹಯೋಗದೊಂದಿಗೆ ಕೆಎಂಸಿ ಆಸ್ಪತ್ರೆ ಅತ್ತಾವರ ಹಾಗೂ ಮಣಿಪಾಲ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ಮಂಗಳೂರು ಇವರ ವೈದ್ಯ ತಂಡದಿಂದ ಆಯೋಜಿಸಿರುವ ವೈದ್ಯಕೀಯ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಆತ್ಮಶಕ್ತಿ ವೇದೋದ್ದೇಶ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿರುವ ಹೇಮರಾಜ್ ಪಿ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಶ್ರೀಕೃಷ್ಣ ಭಜನಾ ಮಂದಿರ ಕೃಷ್ಣನಗರ ತಲಪಾಡಿ ಇವರ ಗೌರವಾಧ್ಯಕ್ಷರಾದಂತಹ ಜಗನ್ನಾಥ್ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರುವ ಆತ್ಮಶಕ್ತಿ ವೇದೋದ್ದೇಶ ಸಹಕಾರಿ ಸಂಘದ ನಿರ್ದೇಶಕರಾಗಿರುವ ಆನಂದ್ ಎಸ್ ಕೊಂಡಾನ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಶ್ರೀಕೃಷ್ಣ ಭಜನಾ ಮಂದಿರ ಕೃಷ್ಣನಗರ ತಲಪಾಡಿ ಇವರ ಕಾರ್ಯದರ್ಶಿಯಾದಂತಹ ಕಾರ್ತಿಕ್ ಇವರು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ
ಆತ್ಮಶಕ್ತಿ ಯುವದೇಶ ಸಹಕಾರಿ ಸಂಘದ ನಿರ್ದೇಶಕರಾಗಿರುವ ಗೋಪಾಲ್ ಎಂ ಇವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ಗ್ರಾಹಕರಾದಂತಹ ವೈದ್ಯಕೀಯ ಇವರು ಹೇಳಿ ಸಾಧಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕೃಷ್ಣ ಭಜನಾ ಮಂದಿರ ಕೆಸಿ ರೋಡ್ ಇದರ ಅಧ್ಯಕ್ಷರಾಗಿರುವ ಚಂದ್ರಶೇಖರ್ ಇವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ಗ್ರಾಹಕರಾದಂತಹ ಹಾಗೂ ಉತ್ತಮ ಸದಸ್ಯರಾದಂತಹ ಗೋಪಾಲ್ ಕಂದಾನ ಅವರು ಹೇಳಿ ಸಾಧಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಘದ ಕೆಸಿ ರೋಡ್ ಶಾಖೆಯ ಕಟ್ಟಡ ಮಾಲಕರಾಗಿರುವ ಅಬ್ಬಾಸ್ ಸುಚಿಲ್ ಇವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ಗ್ರಾಹಕರಾದಂತಹ ಸೈಯದ್ ಅಹಮದ್ ಬಾಳ ಅವರು ಹೇಳಿ ಸಾಧಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಆತ್ಮಶಕ್ತಿ ಯುವದೇಶ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ಶ್ರೀಮತಿ ಸೌಮ್ಯ ವಿಜಯ್ ಇವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ಗ್ರಾಹಕರಾದಂತಹ ಅಪ್ಸತ್ ದೇವಿ ಇವರು ಹೇಳಿ ಸಾಧಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕೆಎಂಸಿ ಆಸ್ಪತ್ರೆಯ ವೈದ್ಯರಾಗಿರುವ ಡಾಕ್ಟರ್ ಉತ್ಕರ್ಷ್ ಇವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ಗ್ರಾಹಕರಾದಂತಹ ಅಬ್ದುಲ್ ಲತೀಫ್ ಇವರು ಹೇಳಿ ಸಾಧಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಆತ್ಮಶಕ್ತಿ ಯುವದೇಶ ಸಹಕಾರಿ ಸಂಘದ ಎಲ್ಲಾ ನಿರ್ದೇಶಕರು, ಸಲಹಾ ಸಮಿತಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಎನ್ಜಿ ವರ್ಲ್ಡ್ ಚಾರಿಟೇಬಲ್ ಟ್ರಸ್ಟ್ ಇದರ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀ ಕೃಷ್ಣ ಭಜನಾ ಮಂದಿರ ಇಲ್ಲಿನ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಕೆಎಂಸಿ ಆಸ್ಪತ್ರೆ ಅತ್ತಾವರ ಇಲ್ಲಿನ ಎಲ್ಲ ವೈದ್ಯಾಧಿಕಾರಿಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮಾಧ್ಯಮ ಮಿತ್ರದವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಬಂದಂತ ಎಲ್ಲ ಅತಿಥಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಬಸಿರುವಂತಹ ಅತಿಥಿ ಗಣ್ಯರು ಮೇಣದಿಂದಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಸಭಾ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಸಹಕಾರಿ ಸಂಘದ ಉಪಾಧ್ಯಕ್ಷರಾದಂತಹ ನೇಮರಾಜ್ ಪಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ. Good morning to everyone present here. I am Dr. Utkarsh. I am from KMC Hospital. I am a PG, General Medicine. Health is a very important factor for everyone, especially for people who are elderly. They need to get regular health checkups every once in a while, especially if they have any other diseases, comorbid conditions like sugar or BP or any other diseases that require regular checkups. Today we have come here, everyone, to look for diseases and to screen them and to detect them as early as possible so that further complications of those diseases can be prevented in the future. I have with me my co-PGs from orthopedics and ENT. We are all here to serve the people and help if there is any
issues currently. I would also like to say that we are extremely grateful to the organizers for letting us come here and help the people, and we'll try our best to do the needful. Thank you. ಅಧ್ಯಕ್ಷರು ಎರಡು ಶುಭ ಹಾರೈಸಬೇಕಾಗಿ ವಿನಂತಿ. ಆತ್ಮಶಕ್ತಿ ವಿರೋಧ ಸಹಕಾರಿ ಸಂಘ ಮತ್ತ ಮೂಜನ ವಾರ್ಷಿಕೋತ್ಸವದ ಸಲುವಾಗಿ ಆರೋಗ್ಯ ಶಿಬಿರ ಮಲ್ಪೊಂದಿದ್ದೀರಿ. ನಿಜವಾಗ್ಲೂ ಈಗಿನ ನಮ್ಮ ಒಂದಿಟ್ಟು ಆರೋಗ್ಯಕ್ಕೆ ಬಾರಿ ಅಗತ್ಯ ಇತ್ತಿನ ಅಂಜೆ ಹತ್ತು ಅನಿತ್ಯ ಮುಂದೆಡಕ್ಕೆ ಅನ್ನಾಗ ಸಾಧಾರಣ 100 ಕಾರ್ಯಕ್ರಮ ಮಲ್ದೇರಿ ಬಂದರಿ ಅಂಚೆ ಅದು ಬಾರಿ ಒಂದು ಸಂತೋಷವನ್ನುಂಡು ಈ ಆತ್ಮಶಕ್ತಿ ವಿರೋಧ ಸಂಘ ನನ್ನಾತು ಮುಂದುವರಿಯಡು ಆರೋಗ್ಯ ಶಿಬಿರ ಎಡ್ಡೆ ಮಲ್ಕೊಂಡು ಎಂದು ನಾನು ಕೃಷ್ಣ ಭಜನ ಮಂದಿರವರು ಸುಧಾರಿಸೋದಿಲ್ಲ. ಕಾರ್ಯಕ್ರಮದ ಮುಂದಕ್ಕೆ ಈ ಚಿತ್ರದಲ್ಲಿ ಲಭ್ಯ ಇರುವಂತಹ ಸೇವೆಗಳ ಬಗ್ಗೆ ನಮಗೆ ವಿಷಯವನ್ನು ತಿಳಿಸಲಿದ್ದಾರೆ ನಮ್ಮ KMC ಆಸ್ಪತ್ರೆಯ PRA ಆಗಿರುವಂತಹ ಅರ್ಬರ್ಟ್ ಅವರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು, ಶಿಬಿರಕ್ಕೆ ಆಗಮಿಸಿದಂತಹ ನಮ್ಮ ಮಹಿಳೆಯರು, ಪ್ರಪ್ರಥಮವಾಗಿ ಮನೆಯಲ್ಲಿ ಬಂದು ಒಂದು ಶಿಬಿರವನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟಂತಹ ಆತ್ಮಶಕ್ತಿ ವಿರೋಧ ಸಹಕಾರಿ ಸಂಘ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ಸಮರ್ಪಿಸಿದ್ದೇನೆ. ಇವತ್ತು KMC ಹತ್ತಿರದಿಂದ ಬೇರೆ ಬೇರೆ ವಿಭಾಗದಿಂದ ಡಾಕ್ಟರ್ಸ್ ಬಂದಿದ್ದಾರೆ. ನಮ್ಮ ಡಾಕ್ಟರ್ ಹೇಳಿದಾಗೆ ನಮ್ಮ BP ಟೆಸ್ಟ್ ಮಾಡ್ತೇವೆ, ಶುಗರ್ ಟೆಸ್ಟ್ ಮಾಡ್ತೇವೆ, ಅದೇ ರೀತಿ ಎಲುಬಿನ ತಜ್ಞರಿದ್ದಾರೆ, ಕಿವಿ ಗಂಟಲ ತಜ್ಞರಿದ್ದಾರೆ, ಮತ್ತೆ ಕಣ್ಣಿನ ಪರೀಕ್ಷೆ ಕೂಡ ಇಲ್ಲಿ ಮಾಡ್ತೇವೆ. ಕನ್ನಡ ಪರೀಕ್ಷೆ ನೋಡಿ ಯಾರಿಗೆ ಅಗತ್ಯ ಉಂಟು ಅವರಿಗೆ ಓದುವ ಕನ್ನಡಕವನ್ನು ನಿಮಗೆ ಸಂಸ್ಥೆಯ ವೆಚ್ಚದಲ್ಲಿ ಉಚಿತವಾಗಿ ಇಲ್ಲಿ ಕೊಡ್ತಾರೆ. ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ಕೆಲವೊಂದು 40-50 ವರ್ಷ ಆದ ನಂತರ ಸಾಮಾನ್ಯವಾಗಿ ಕರಡು ಸಮಸ್ಯೆ ಬರ್ತದೆ. ಅಂತ ಸಮಯದಲ್ಲಿ ನಿಮಗೆ ನಾವು ಗ್ರೀನ್ ಕಾರ್ಡ್ ಕೊಡ್ತೇವೆ. ಆ ಗ್ರೀನ್ ಕಾರ್ಡ್ ತಕ್ಕ ಹಾಸ್ಪಿಟಲ್ಗೆ ಬಂದರೆ ನಿಮಗೆ ಆಲ್ಮೋಸ್ಟ್ ಉಚಿತವಾಗಿ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಯಲ್ಲಿ ನಾವು ತವರ ಕೆಲಸ ಮಾಡ್ತೇವೆ. ಅದೇ ರೀತಿ ಬೇರೆ ಡಿಪಾರ್ಟ್ಮೆಂಟಿಂದ ಕೂಡ ನಿಮಗೆ ಏನಾದರೂ ಕೆಲವೊಮ್ಮೆ ಎಕ್ಸ್ರೇಗೆ ಅಥವಾ ಸ್ಕ್ಯಾನಿಗೆ ಅಥವಾ ಬೇರೆ ಏನು ಸಮಸ್ಯೆ ಇದ್ರೆ ಹಾಸ್ಪಿಟಲ್ಗೆ ಬರಲಿಕ್ಕೆ ಕೇಳಿದ್ರೆ ಕೂಡ ನಿಮಗೆ ನಾವು ಕಾರ್ಡ್ ಕೊಡ್ತೇವೆ. ಅದು ತಕೊಂಡು ಬಂದರೆ ನಿಮಗೆ ಉಚಿತ ಸಮಾಲೋಚನೆ ಮತ್ತು ನಿಮಗೆ ಅದರಲ್ಲಿ ನಿಮಗೆ ಡಿಸ್ಕೌಂಟ್ ಬೇರೆ ಬೇರೆ ಪರೀಕ್ಷೆಗೆ ಸಿಗ್ತದೆ. ಸೊ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಾವು ಅಲ್ಲಿ ಇರ್ತೇವೆ, ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿ ಸಾಮಾನ್ಯವಾಗಿ ಏನೆಲ್ಲ ತುಂಬ ಬಿಸಿ ಇರ್ತೇವೆ, ಹಾಸ್ಪಿಟಲ್ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಕೆಲವೊಮ್ಮೆ. ಸೊ BP ಶುಗರ್ ಯಾವಾಗಲೂ ನಿಮ್ಮದು ಎಷ್ಟಿದೆ ಅಂತ ನೀವು ತಿಳ್ಕೊಳ್ಳೋದು ಬಹಳ ಅಗತ್ಯ. ಅದರಿಂದ ಇವತ್ತು ಸದಾವಕಾಶ ನೀವು ನಿಮ್ಮ BP ಮತ್ತು ಶುಗರ್ ಟೆಸ್ಟ್ ಮಾಡಿಸಿ. ಅದೇ ರೀತಿ ನಿಮಗೆ ಯಾರಿಗೆ ಅಗತ್ಯ ಉಂಟು ಅವರಿಗೆ ಥೈರಾಯ್ಡ್ ಟೆಸ್ಟ್ ಕೂಡ ನಾವಿಲ್ಲಿ ಮಾಡ್ತೇವೆ. ಅದರ ಪ್ರಯೋಜನ ಕೂಡ ನೀವು ಪಡ್ಕೊಳ್ಬೋದು ಅಂತ ಹೇಳ್ಕೊಳ್ತಾ ನಾನು ಮಗದನ್ನು ತಮಗೆಲ್ಲರಿಗೂ ನಾನು KMC ಆಸ್ಪತ್ರೆ ಪರವಾಗಿ ಧನ್ಯವಾದ ನೀಡ್ತಿದ್ದೀನಿ. ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಕಟ್ಟಡದ ನಾಯಕರಾದಂತಹ ಅಬ್ಬಾಸ್ ಹೆಚ್ಚಿರಿ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ದೇವರ ದಯೆ ಅನುಗ್ರಹ ನಿಮ್ಮ ಎಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ, ಗೌರವಾನ್ವಿತ ಸಭಾಧ್ಯಕ್ಷರು ಹಾಗೂ ವೇದಿಕೆಯಲ್ಲಿ ಕುಳಿತ ನನ್ನ ಎಲ್ಲ ಹಿರಿಯ ಕಿರಿಯ ಸಹೋದರ ಸಹೋದರಿಯರು ಹಾಗೂ ಆತ್ಮಶಕ್ತಿ ವಿದ್ವೇಷ ಸೊಸೈಟಿಯ ಈ ಯೋಜನೆಯು ಬಹಳ ಉತ್ತಮವಾಗಿದೆ. ಇದು 106 ಯೋಜನೆ. ಇದು ಸಾಧಾರಣವಾಗಿ ಯಾವ ಸಮಸ್ಯೆಯೂ ಮಾಡೋದಿಲ್ಲ. ಅವರ ಲಾಭವನ್ನು ನೋಡೋದು ಮಾತ್ರ, ಬೇರೆ ಯಾರ ಲಾಭವನ್ನು ನೋಡೋದಿಲ್ಲ. ಆದರೆ ಈ ಸಮಸ್ಯೆಯು ಎಲ್ಲರ ಲಾಭವನ್ನು ಕೊಡಿದೆ. ಆದರೆ ನಾವು ಇದನ್ನು ಉಪಯೋಗಿಸ್ತೇವಾ ಎಂದು ನೋಡಿಕೊಳ್ಬೇಕು. ನಮ್ಮ ಊರಿನವರು ಇದನ್ನು 3 ವರ್ಷದಲ್ಲಿ ಎಲ್ಲೂ ಉಪಯೋಗಿಸ್ತಾರೆ ಅಂತ ನನಗೆ ಕಾಣೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ LIC ಇನ್ಶೂರೆನ್ಸ್ ಮಾಡ್ಬೋದು, ಇಲ್ಲಿ ವೆಹಿಕಲ್ ಇನ್ಶೂರೆನ್ಸ್ ಮಾಡ್ಬೋದು, ಸ್ಟ್ಯಾಂಪ್ ಪೇಪರ್ ಸಿಗ್ತದೆ, ಇಂಥ ತುಂಬ ಯೋಜನೆಗಳು ಇವರಲ್ಲಿದೆ. ಅದನ್ನು ಜನರು ಉಪಯೋಗಿಸಲಿಲ್ಲ ಅಂತ ಹೇಳಿ ತುಂಬ ಬೇಸರವಾಗ್ತದೆ. ಆದರೆ ಇನ್ನು ಮುಂದಕ್ಕಾದರೂ ನೀವು ಮುಂದೆ ಬಂದು ಇದರ ಉಪಯೋಗ ಪಡೆದುಕೊಳ್ಬೇಕಂತ ಹೇಳಿ ಕೇಳಿಕೊಂಡು ನನ್ನ ಕಿರು ಮಾತಿಗೆ ವಿನಂತಿ. ಆತ್ಮಶಕ್ತಿ ವಿರೋಧ ಸಹಕಾರಿ ಸಂಘದ ಇದು ವರ್ಷ 107ನೇ ಆರೋಗ್ಯ ಶಿಬಿರ. ಈ ಒಂದು ಆರೋಗ್ಯ ಶಿಬಿರದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹಾಗೂ ಇಲ್ಲಿ ಬಂದಿರುವಂತಹ ತಪಾಸಣೆಗೆ ಹಾಗೂ ನಮ್ಮ ಸದಸ್ಯರು ಹಾಗೂ ಎಲ್ಲ ಸಿಬ್ಬಂದಿ ಎಲ್ಲ ಮಾಧ್ಯಮ ಮಿತ್ರರೇ, ಆತ್ಮಶಕ್ತಿ ವಿರೋಧ ಸಹಕಾರಿ ಸಂಘ ಆರ್ಥಿಕವಾಗಿ ಮಾತ್ರ ನೀವು ನೋಡದೆ ಸಾಮಾಜಿಕವಾಗಿ ಚಿಂತನೆಯನ್ನು ನಡೆಸಿ ಆ ಒಂದು ಎಲ್ಲೇ